ಮುದ್ದು ಮಕ್ಕಳೇ, ಈಗ ನಾವೊಂದು ಕತೆ ಕಲಿಯೋಣ. ಕತೆಯ ಹೆಸರು ಜಾಣ ಕಾಗೆ. ಒಂದು ಕಾಗೆ ಇತ್ತು. ಆ ಕಾಗೆಗೆ ತುಂಬ ನೀರಡಿಕೆಯಾಗಿತ್ತು. ಅದು ನೀರನ್ನು ಹುಡುಕುತ್ತಾ ಹಾರುತ್ತಾ ಹಾರುತ್ತಾ ತುಂಬ ದೂರ ಹೋಯಿತು. ಆಗ ಅದಕ್ಕೆ ಒಂದು ಹೂಜಿ ಕಾಣಿಸಿತು. ಆ ಹೂಜಿಯಲ್ಲಿ ಸ್ವಲ್ಪ ನೀರಿತ್ತು. ಅದರ ಚುಂಚಿಗೆ ಆ ನೀರು ಸಿಗಲೇ ಇಲ್ಲ. ಆಗ ಆ ಕಾಗೆ ಒಂದು ಉಪಾಯ ಮಾಡಿತು. ಅಲ್ಲಿಯೇ ಬಿದ್ದಿದ್ದ ಕಲ್ಲುಗಳನ್ನು ಹೆಕ್ಕಿ ತಂದು ಹೂಜಿಗೆ ಹಾಕಿತು. ಹೀಗೆ ಎಲ್ಲ ಕಲ್ಲುಗಳನ್ನು ಹೂಜಿಯೊಳಗೆ ತಂದು ಹಾಕಿತು. ಹೀಗೆ ಹಾಕಿದಾಗ ಹೂಜಿಯಲ್ಲಿನ ನೀರು ಮೇಲೆ ಬಂದಿತು. ಆಗ ಕಾಗೆ ತುಂಬ ಸಂತೋಷದಿಂದ ಆ ನೀರನ್ನು ಕುಡಿದು ಪುರ್ರ್ ಎಂದು ಹಾರಿ ಹೋಯಿತು. ಜಾಣ ಮಕ್ಕಳೇ, ಈಗ ನೀವು ಜಾಣ ಕಾಗೆಯ ಕಥೆಯನ್ನು ಕೇಳಿದ್ರಲ್ವಾ? ಈ ಕಥೆಯನ್ನು ನೀವು ಕೂಡ ಹೇಳಲಿಕ್ಕೆ ಕಲೀರಿ. ಕಲಿತೀರಲ್ವಾ?